ಕಳೆದ ಬಾರಿ ಬೆಂಕಿ ಅವಘಡ ಆಗಿತ್ತು. ಬಂದು ಎಲ್ಲರೂ ಮೀಟಿಂಗ್ ತಗೊಂಡು ಈ ವರ್ಷ ಬಂಡೀಪುರದಲ್ಲಿ ಬೆಂಕಿ ಅವಘಡ ನಡೀಬಾರದು ಅಂತೇಳಿ ಎಲ್ಲರೂ ವಾರ್ನಿಂಗ್ ಮಾಡಿದ್ದೀನಿ. ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ಬೆಂಕಿ ಅನಾಹುತವಾಗಿತ್ತು. ಹಾಗಾಗಿ ಈ ಬಾರಿ ಮುನ್ನೆಚ್ಚರಿಕೆ ಕ್ರಮ ವಹಿಸಿ ಯಾವುದೇ ಬೆಂಕಿ ಅನಾಹುತ ನಡೆಯದಂತೆ ತಡೆಗಟ್ಟಲು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಅರಣ್ಯ ಮತ್ತು ಪರಿಸರ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವ ಉಮೇಶ್ ವಿ ಕತ್ತಿ ಸೂಚನೆ ನೀಡಿದರು. ಗುರುವಾರ ಬಂಡೀಪುರ ಅರಣ್ಯ ವ್ಯಾಪ್ತಿಯಲ್ಲಿ ಕಾಡನ್ನು ಬೆಂಕಿಯಿಂದ ರಕ್ಷಣೆ ಮಾಡಲು ಕೈಗೊಂಡಿರುವ ಕ್ರಮಗಳ ಬಗ್ಗೆ ಪ್ರಗತಿ ಪರಿಶೀಲನೆಗೆ ಆಗಮಿಸಿದ್ದ ಅವರು ಬಳಿಕ ನುಗು ವನ್ಯಜೀವಿ ವಲಯ ಮತ್ತು ರಾಮಪುರ ಆನೆ ಶಿಬಿರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಳಿಕ ಸ್ಥಳೀಯ ಮನವಿಗಳನ್ನು ಆಲಿಸಿದರು. ಬಂಡೀಪುರ ಅರಣ್ಯವನ್ನು ರಕ್ಷಣೆ ಮಾಡುವ ದೃಷ್ಟಿಯಿಂದ ಈಗಾಗಲೇ ಸುಮಾರು 176 ಕಿಲೋಮೀಟರ್ನಷ್ಟು ಬ್ಯಾರಿಗೇಡ್ಸ್ ನಿರ್ಮಾಣ ಮಾಡಲು ಯೋಜನೆ ಮಾಡಲಾಗಿದೆ. ಅದರಲ್ಲಿ ಈಗಾಗಲೇ 50% ನಿರ್ಮಿಸಲಾಗಿದೆ. ಬಂಡೀಪುರ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ಬೆಂಕಿ ಅನಾಹುತವಾಗಿದ್ದರಿಂದ ಈ ಬಾರಿ ಹೆಚ್ಚಿನ ನಿಗಾ ವಹಿಸಲು ಸೂಚಿಸಲಾಗಿತ್ತು. ಅದರಂತೆ ಇಲಾಖೆ ಯಾವ ರೀತಿ ಕ್ರಮ ವಹಿಸಿದೆ ಎಂಬುದರ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಲಾಗಿದೆ. ಅಧಿಕಾರಿಗಳಿಗೂ ಸೂಚನೆ ನೀಡಲಾಗಿದೆ ಎಂದರು. ನುಗು ಭಾಗಕ್ಕೂ ಸಹ 15 ಕಿಲೋಮೀಟರ್ನಷ್ಟು ಬ್ಯಾರಿಗೇಡ್ ನಿರ್ಮಾಣವಾಗಬೇಕು ಎಂಬ ಮನವಿ ಇದೆ. ಈಗಾಗಲೇ 5 ಕಿಲೋಮೀಟರ್ ಬ್ಯಾರಿಗೇಡ್ ನಿರ್ಮಾಣವಾಗಿದೆ. ಉಳಿದ ಭಾಗವನ್ನು ಆದಷ್ಟು ಬೇಗ ಪೂರ್ಣಗೊಳಿಸಲಾಗುವುದು ಎಂದರು. ಇದೇ ವೇಳೆ ನುಗು ಭಾಗದ ಕಾಡಂಚಿನ ರೈತರು ಸಚಿವರನ್ನು ಭೇಟಿ ಮಾಡಿ ಕಾಡಂಚಿನ ಭಾಗಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗಿದ್ದು ರೈತರು ಸಾಕಷ್ಟು ಪ್ರಮಾಣದ ಬೆಳೆ ನಷ್ಟವನ್ನು ಹೊಂದುತ್ತಿದ್ದಾರೆ. ನಮಗೆ ನೀಡುತ್ತಿರುವ ಪರಿಹಾರ ಸಾಕಾಗಲ್ಲ. ಅಲ್ಲದೆ ಪರಿಹಾರವೂ ಸಹ ತಡವಾಗಿ ಬರುತ್ತಿದೆ. ಆದ್ದರಿಂದ ಬೆಳೆ ನಷ್ಟವಾದರೆ ಪ್ರಸ್ತುತ ಮಾರುಕಟ್ಟೆಯ ಬೆಲೆಯಂತೆ ನಮಗೆ ನಷ್ಟವನ್ನು ಕಟ್ಟಿಕೊಡಬೇಕು. ಅಲ್ಲದೆ ನುಗು ಭಾಗದಲ್ಲಿ ಕಾಡಾನೆಗಳ ಹಾವಳಿಯನ್ನು ತಪ್ಪಿಸಲು ಹೆಚ್ಚುವರಿಯಾಗಿ ಬ್ಯಾರಿಗೇಡ್ ನಿರ್ಮಾಣ ಮಾಡಬೇಕು ಎಂದು ಹಾದನೂರು ಪ್ರಕಾಶ್ ಮನವಿ ಮಾಡಿದರು. ಅರಣ್ಯ ಸಚಿವರು ಭೇಟಿ ನೀಡಿದ ಸಂದರ್ಭದಲ್ಲಿ ಸ್ಥಳೀಯರು ನುಗು ಭಾಗದಲ್ಲಿ ಸಫಾರಿಯನ್ನು ಆರಂಭಿಸಬೇಕು. ಈಗಾಗಲೇ ಅರಣ್ಯ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದು ನುಗುವಿನಲ್ಲಿ ಸಫಾರಿ ಆರಂಭವಾದರೆ ಸುತ್ತಲಿನ ಗ್ರಾಮಗಳು ಆರ್ಥಿಕವಾಗಿ ಸುಧಾರಣೆಯನ್ನು ಕಾಣಲು ಸಾಧ್ಯವಾಗುತ್ತದೆ ಎಂದು ಗ್ರಾಮೀಣ ಮಹೇಶ್ ಮನವಿ ಸಲ್ಲಿಸಿದರು. ಅರಣ್ಯದೊಳಗೆ ಅಕ್ರಮವೂ ಸಕ್ರಮವೂ ಗೊತ್ತಿಲ್ಲ, ಸಾಕಷ್ಟು ಕಟ್ಟಡಗಳು ನಿರ್ಮಾಣವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದರು. ಇಲ್ಲಿರುವ ಕಟ್ಟಡಗಳ ಪೈಕಿ ಮಾಜಿ ಸಚಿವರ ಕಟ್ಟಡವೂ ಇದೆ ಎಂಬ ಮಾಹಿತಿ ಇದೆ. ಪ್ರತಿನಿತ್ಯ 10 ರಿಂದ 15 ವಾಹನಗಳು ಅರಣ್ಯದೊಳಗೆ ಹೋಗುತ್ತಿವೆ. ಇದರಿಂದ ಪ್ರಾಣಿಗಳಿಗೂ ತೊಂದರೆ ಉಂಟಾಗಿದ್ದು ಈ ಬಗ್ಗೆ ಕ್ರಮ ವಹಿಸಿ ಅಕ್ರಮ ಕಟ್ಟಡವನ್ನು ತೆರವು ಮಾಡುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಮನವಿ ಆಲಿಸಿದ ಬಳಿಕ ಮಾತನಾಡಿದ ಸಚಿವರು ಸಫಾರಿ ವಿಚಾರವಾಗಿ ಬೋಟಿಂಗ್ ಮಾಡಲು ಸಾಧ್ಯವಿಲ್ಲ. ಸಫಾರಿ ಆರಂಭಿಸುವ ಬಗ್ಗೆ ಯೋಜನೆ ರೂಪಿಸುತ್ತೇವೆ. ಇನ್ನು ಅಕ್ರಮ ಕಟ್ಟಡಗಳ ಬಗ್ಗೆ ದಾಖಲೆಗಳನ್ನು ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ತಿಳಿಸಿದರು. ಸ್ಥಳದಲ್ಲಿ ಮೈಸೂರು ಸಿಎಫ್ ಮಾಲತಿ ಪ್ರಿಯಾ, ಬಂಡೀಪುರ ಸಿಎಫ್ ರಮೇಶ್ ಕುಮಾರ್, ರವಿಕುಮಾರ್, ನವೀನ್, ವಲಯ ಅರಣ್ಯಾಧಿಕಾರಿಗಳಾದ ಗೀತಾ ನಾಯಕ್, ಮಂಜುನಾಥ್, ಪಿಎಸ್ಐ ಶ್ರವಣದಾಸ್ ರೆಡ್ಡಿ, ಮಹೇಶ್, ಜೀವಾ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುಳ್ಳೂರು ಗೋವಿಂದಾಚಾರಿ, ಗ್ರಾಮ ಪಂಚಾಯತ್ ಸದಸ್ಯ ಸಿದ್ದರಾಜು, ಸರಗೂರು ಕೃಷ್ಣ, ಹಾದನೂರು ಗ್ರಾಮ ಪಂಚಾಯತ್ ಸದಸ್ಯರು ಪ್ರಕಾಶ್, ಕೆಂಪಸಿದ್ದ, ನಿಂಗರಾಜು, ಸ್ಥಳೀಯ ರೈತರು ಮುಂತಾದವರು ಹಾಜರಿದ್ದರು. ವರದಿ ಚಂದ್ರ, ಹಾದನೂರು. ಸಫಾರಿ ಆಗಬೇಕು ಅನ್ನೋದು ಒಂದು ದೊಡ್ಡ ಬೇಡಿಕೆ. ಪ್ರಪೋಸಲ್ ಕೂಡ ಬಂದಿದೆ. ದಯವಿಟ್ಟು ಅದನ್ನ ಅನುಮತಿ ಕೊಡಿ. ಅದಕ್ಕೆ 2 ವರ್ಷ ಕರೋನಾ ಇತ್ತು. ಸರ್ಕಾರದ ದುಡ್ಡು ಸಫಾರಿ ಪ್ರಪೋಸಲ್ ಬಂದಿದ್ದೆ, ಕೊಡ್ತೀನಿ. ಇನ್ವೆಸ್ಟ್ ಮಾಡೋದು ಏನು ನೋಡಿ. ಆಮೇಲೆ ಇಲ್ಲಿ ಫಾರೆಸ್ಟ್ ಒಳಗಡೆ ನಮ್ಮ ಲೋಕಲ್ ಅವ್ರಿಗೆ ಅವಕಾಶ ಇರಲ್ಲ ಸರ್ ಓಡಾಡೋದಕ್ಕೆ. ಒಬ್ಬರನ್ನ ತಡೀತಾರೆ. ಇಲ್ಲಿ ದನ ಮೇಯಿಸೋದು, ಜನವರ್ಗಳು ಇಂಥದಕ್ಕೆಲ್ಲ ತೊಂದರೆ ಕೊಡ್ತಾರೆ ಇಲ್ಲಿ. ಆದರೆ ಅಲ್ಲಿ ಯಾರೋ ಒಬ್ಬರು ದೊಡ್ಡ ವ್ಯಕ್ತಿಗಳು, ಮಾಜಿ ಸಚಿವರು ಹೇಳಿ ಅದನ್ನು ಅವರು ಮತ್ತು ಅವರ ಕುಟುಂಬದವರು ಅಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಗಮನಕ್ಕೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ. ಪೇಪರ್ಸ್ ನೋಡಿದಾಗ ಆಕ್ಷನ್ ತಗೋತೀವಿ. ಅಂತಹ ಫಸಲುಗಳನ್ನ ಇದುವರೆಗೆ ಆಯಿತು ಅವರಿಗೆ ಮನೆಗೆ ತಲುಪಕ್ಕಾಯ್ತಲ್ಲ ಸರ್. ಅವರಷ್ಟು ಕಷ್ಟನ ಹೇಳಕ್ತಿರ ಕೊಡ್ದು. ಏನು ಫಸಲು ರಾಗಿ ಜೋಳ ಅಂದ್ರೆ ಎಣ್ಣೆವರೆಗೂ ಬೆಳೆ ಪರಿಹಾರ ಬೆಳೆಗಳು ನಾಶ ಆದರೆ ನಮ್ಮ RF ಸೇಫ್ ಆದರೆ ಎನ್ಕ್ವೈರಿ ಮಾಡಿ ವರ್ಷಗಳ ಹಿಂದೆ ಮಾಡಿ ಇರ್ತಕ್ಕಂಥದ್ದು. ಈಗ ಆವಾಗ ರಾಗಿ ಸರ್ ಒಂದ್ ನಿಮಿಷ, ರಾಗಿ ಆವಾಗ 1000 ರೂಪಾಯಿ ಸಿಕ್ತಿತ್ತು ರಾಗಿ ಫಸಲು ಸರ್. ಇವತ್ತಿನ ದಿನ ಅದು 10,000 ರೂಪಾಯಿ. ನಿಮಗೆ ಗೊತ್ತಿರ್ತಕ್ಕಂಥದ್ದು. ಇನ್ಯಾರೋ ಒಂದು ಆದೇಶ ಬಂದ್ರೆ ವೆಹಿಕಲ್ ಇದಕ್ಕೆಲ್ಲ ಪೆಟ್ರೋಲ್ ರೇಟ್ ಯಾವ ರೀತಿ ಇದು ಮಾಡ್ತೀರಾ? ನಮ್ಮ ರೈತರ ಫಸಲ್ಗೆ ಯಾಕೆ ಸರ್ ಅದನ್ನ? ನೀವು ರಾಗಿ ಫಸಲು ಹೋಗಿದ್ರೆ ನಮ್ಮ RF ACF ನಮ್ಮ CF ಎಲ್ಲ ಎನ್ಕ್ವೈರಿ ಮಾಡಿ ಕಳೆದ ಬಾರಿ ಬೆಂಕಿ ಅವಘಡ ಆಗಿತ್ತು. ಬಂದು ಎಲ್ಲರೂ ಮೀಟಿಂಗ್ ತಗೊಂಡು ಈ ವರ್ಷ
ಬಂಡೀಪುರದಲ್ಲಿ ಬೆಂಕಿ ಅವಘಡ ನಡೀಬಾರ್ದು ಅಂತೇಳಿ ಎಲ್ಲರೂ ವಾರ್ನಿಂಗ್ ಮಾಡಿದ್ದೀನಿ. ಮತ್ತು ಅವರಿಗೆ ಪ್ರೋತ್ಸಾಹವಾಗಿ ಯಾವ ಸರ್ಕಲ್ನಲ್ಲಿ ಹತ್ತಲ್ಲೋ ಬೆಂಕಿ ಅವ್ರಿಗೆ ಸತ್ಕಾರ ಮಾಡೋದಾಗಲಿ ಬಹುಮಾನ ಕೊಡೋದಾಗಲಿ ಆ ಕಾರ್ಯಕ್ರಮ ರೂಪಿಸ್ತೀವಿ. ಒಟ್ಟಿನ ಮೇಲೆ ಬಂಡೀಪುರವನ್ನು ಕಾಪಾಡಬೇಕು, ಅದು ಒಳ್ಳೆ ರೀತಿ ಬಳಸಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ವಿ.